ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಿಸಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೆಲ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪುತ್ತೂರಿನ ಯುವತಿಗೆ ಅನ್ಯಾಯ ಆಗಬಾರ್ದಿತ್ತು, ಆಕೆಗೆ ನಾವು ನ್ಯಾಯ ಕೊಡಿಸಲು ಬದ್ಧರಿದ್ದೇವೆ. ನಮಗೆ ದೂರು ಬಂದದ್ದು ಹೌದು ಎಂದು ಹೇಳಿದ್ದಾರೆ. ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಪರಿಹಾರ ಕೊಡಿ ಎಂದು ಅವರು ಕರೆ ಮಾಡಿದರು. ಇದು ಎರಡು ಕುಟುಂಬಗಳ ನಡುವೆ ಇದ್ದಂತಹ ಸಮಸ್ಯೆ. ಸಾರ್ವಜನಿಕ ಚರ್ಚೆ ಬೇಡ, ನೀವೇ ಬಗೆಹರಿಸಿಕೊಳ್ಳಿ ಎಂದು ನಾವು ಸಲಹೆ ಕೊಟ್ಟಿದ್ವು. ಈಗ ಜಿಲ್ಲೆಯಾದ್ಯಂತ ಈ ಪ್ರಕರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಗಳಿಗೆ ನ್ಯಾಯ ಕೊಡಿಸಲು ತಾಯಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಯುವತಿಗೆ ನ್ಯಾಯ ಕೊಡಲು ನಾವು ಕೂಡ ಆ ತಾಯಿಯ ಜೊತೆ ಕೈ ಜೋಡಿಸ್ತೇವೆ. ಯಾವ ರೀತಿ ಕ್ರಮ ಕೈಗೊಳ್ಳಬೇಕೆಂದು ಯೋಚಿಸ್ತೇವೆ ಎಂದು ಶರಣ್ ಪಂಪೆಲ್ ಹೇಳಿದ್ದಾರೆ. ನೋಡಿ, ಪುತ್ತೂರಲ್ಲಿ ಯಾವ ಹೆಣ್ಮಗಳಿಗೆ ಒಂದು ಅನ್ಯಾಯ ಆಗಿದೆ, ಆ ಅನ್ಯಾಯ ಆಗಬಾರ್ದಿತ್ತು. ಅವಳಿಗೆ ನ್ಯಾಯ ಕೊಡಿಸುವ ದೃಷ್ಟಿಯಿಂದ ನಾವು ಆ ಹೆಣ್ಮಗಳ ಜೊತೆ ಇದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ದೂರು ಬಂದದ್ದು ಹೌದು, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ನೀವು ಅದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ಅಂತೇಳಿ ದೂರು ಬಂದಿದ್ದು ಹೌದು. ಆದರೆ ಇದು ಎರಡು ಕುಟುಂಬಗಳ ನಡುವೆ ಇರುವಂಥ ಸಮಸ್ಯೆ. ಇದು ಎಲ್ಲ ಸಾರ್ವಜನಿಕವಾಗಿ ಚರ್ಚೆ ಆಗಬಾರ್ದು. ಅದಕ್ಕೋಸ್ಕರ ನೀವೇ ಇದನ್ನು ಕುತ್ಕೊಂಡು ಈ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಎಂಬಂತಹ ನಾವು ನಮ್ಮ ಸಲಹೆಯನ್ನು ಕೂಡ ಅವರಿಗೆ ನಾನು ಕೊಟ್ಟಿದ್ದೇನೆ. ಆದರೆ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಹೆಣ್ಮಗಳಿಗೆ, ನನ್ನ ಮಗಳಿಗೆ ನ್ಯಾಯ ಕೊಡಬೇಕೆಂಬ ಕಾರಣಕ್ಕೋಸ್ಕರ ಆ ತಾಯಿ ಇವತ್ತು ಪ್ರತಿಭಟನೆ ಮತ್ತು ಇವತ್ತು ಮಾಧ್ಯಮದ ಮುಖಾಂತರನೂ ಆಗ್ರಹವನ್ನು ಮಾಡ್ತಾ ಇದ್ದಾಳೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕೆಂಬ ನಿಟ್ಟಿನಲ್ಲಿ ನಾವು ಕೂಡ ಆ ತಾಯಿಯ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ. ಯಾವ ರೀತಿ ಇದನ್ನು ಸರಿ ಮಾಡ್ಬೋದು, ಯಾವ ರೀತಿ ಅವಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಮುಂದಿನ ದಿವಸಗಳಲ್ಲಿ ಯೋಚನೆಯನ್ನು ಮಾಡ್ತೀವಿ.